ಇದೇ ತಾರೀಕು 24ನೇ ತಾರೀಕಿಗೆ ಸಂಜೆ 6:30 ಗಂಟೆಗೆ ನಮ್ಮ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಮೂಲಸ್ಥಾನ ಇರತಕ್ಕಂತಹ ಸಮಾಧಿ ಇರತಕ್ಕಂತಹ ದೇವಿ ಬೈದೆದ್ದು ನಾಗಬ್ರಹ್ಮರ ಗುಡಿ ಇರತಕ್ಕಂತಹ ಏರುಕೊಟ್ಟೆ ಎಂಬಲ್ಲಿ ದೀಪೋತ್ಸವ ಮತ್ತು ನಾಗಾರಾಧನೆ ಪೂಜೆ, ವಿಶೇಷ ಪೂಜೆ ನಡೀಲಿಕ್ಕಿದೆ. ನಾವು ಇದು ಸಾರ್ವಜನಿಕವಾಗಿ ಮೊದಲ ಬಾರಿಗೆ ಈ ಒಂದು ಸಭಾ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ತಮ್ಗೆ ಗೊತ್ತಿದ್ದಾಗೆ 2021ರಲ್ಲಿ ಏಪ್ರಿಲ್ 22, 23, 24ಕ್ಕೆ ಬ್ರಹ್ಮಕಳಶವನ್ನು ಮಾಡಿದ್ದೆವು ಆ ಜಾಗದಲ್ಲಿ. ತಮ್ಗೆ ಗೊತ್ತಿತ್ತು, ಆಗ ಕೊರೋನಾ ಬಂದು ಒಂದು ಬಹುದೊಡ್ಡ ಕಾರ್ಯಕ್ರಮ ಇಟ್ಟಿದ್ದೇವೆ ನಾವು. ಕರ್ನಾಟಕದ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪರ ಕೈಯಲ್ಲಿ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಇತ್ತು. ಆದರೆ ಬ್ರಹ್ಮಕಳಶದ 2 ದಿವಸ ಮೊದಲು ಕೊರೋನಾ ಕಾನೂನನ್ನು ತಂದು ಯಾವುದೇ ಕಾರ್ಯಕ್ರಮ ಮಾಡಬಾರದು ಅನ್ನುವಂಥ ಸಂದರ್ಭದಲ್ಲಿ ನಾವು ಬ್ರಹ್ಮಕಳಶವನ್ನು ನಿಲ್ಲಿಸಲಿಕ್ಕಾಗುವುದಿಲ್ಲ ಅಂತ ಹೇಳಿಕೊಂಡು ಏಪ್ರಿಲ್ 21, 2021ಕ್ಕೆ 24 ತಾರೀಕಿಗೆ 24th ಏಪ್ರಿಲ್ ಬ್ರಹ್ಮಕಳಶ ಅದು ಏಪ್ರಿಲ್ 24th, 2021. ಆನಂತರ ನಾವು ಯಾವುದೇ ಅಲ್ಲಿ ಸಭಾ ಕಾರ್ಯಕ್ರಮ ಮಾಡಿಲ್ಲ. ಆದರೆ ಈ ಬಾರಿ ನಾವೊಂದು ಸಭಾ ಕಾರ್ಯಕ್ರಮ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ತಮಗೆ ಇನ್ವಿಟೇಷನ್ ಕೊಟ್ಟಿದ್ದೇನೆ. ಅದರಲ್ಲಿ ನಮ್ಮ ರಾಜ್ಯದ 2 ಜನ ಸ್ವಾಮೀಜಿಗಳು ಬರ್ತಾರೆ. ಮೂಡುಬಿದಿರೆ ಜೈನ ಸ್ವಾಮೀಜಿಯವರು ಮತ್ತು ಬೆಂಗಳೂರಿನ ಭಾರತಿ ಸಂತೋಷ್ ಗುರೂಜಿಯವರು ಅವರು ಬರ್ತಾರೆ. ಕರ್ನಾಟಕ ಸರ್ಕಾರದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂಭಟ್ರು ಬರ್ತಾರೆ. ನಮ್ಮ ಈ ಜಿಲ್ಲೆಯ ಸಂಸದರಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬರ್ತಾರೆ. ನಮ್ಮ ಪುತ್ತೂರು ತಾಲೂಕಿನ ಶಾಸಕರಾದಂತಹ ಅಶೋಕ್ ರೇಗಳು ಬರ್ತಾರೆ. ಇಲ್ಲಿನ MLC ಕಿಶೋರ್ ಗುಟ್ಯಾಡಿಯವರು ಬರ್ತಾರೆ. ಮತ್ತೆ ಎಕ್ಸ್ MLC ಆಗಿರ್ತಕ್ಕಂಥ ಹರೀಶ್ ಕುಮಾರ್ ಮುಂತಾದ ಹೆಸರುಗಳಿದೆ ಬರ್ತಾರೆ. ಮತ್ತೆ ಸ್ಥಳೀಯ ಎಕ್ಸ್ ಶಾಸಕರಾದ ಸಂಜೀವ್ ಮಠಂದೂರು ಕೂಡ ಬರ್ತಾರೆ ಈ ಕಾರ್ಯಕ್ರಮಕ್ಕೆ. ಇದರ ಉದ್ದೇಶ ಏನು ಅಂತ ಕೇಳಿದ್ರೆ, ಈ ಕಾರ್ಯಕ್ರಮದ್ದು, ಈ ದೀಪಾವಳಿ ಕಾರ್ಯಕ್ರಮ ಇಡೀ ಪಡುಮಲೆಯ ಜನರ ಕೈಯಲ್ಲಿ ಅಲ್ಲಿ ದೀಪ ಹಚ್ಚುವಂತ ಕಾರ್ಯಕ್ರಮ ಇದು. ಕಳೆದ ಬಾರಿ ಸುಮಾರು 1,500 ದೀಪಗಳನ್ನು ಜನ ಹಚ್ಚಿದ್ದಾರೆ. ಈ ಬಾರಿ ಕೂಡ ಅಂತ ಕಾರ್ಯಕ್ರಮವನ್ನು ಒಂದು ಮೊದಲಾಗಿ ಒಂದು ಪಬ್ಲಿಕ್ ಇದರಲ್ಲಿ ಮಾಡಬೇಕು ಅಂತ ಮಾಡಿದ್ದೆ. ತಮ್ಗೆ ಗೊತ್ತಿದ್ದಾಗೆ ಅಲ್ಲಿ ಪ್ರತಿ ತಿಂಗಳ ಸಂಕ್ರಮಣಕ್ಕೆ ವಿಶೇಷ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ. ಕಳೆದ 5 ವರ್ಷದಲ್ಲಿ ನಾವು ದಿನಕ್ಕೆ 2 ಪೂಜೆ ಇತ್ತು. ಆದರೆ ಅದನ್ನು ಸಂಕ್ರಮಣ ಮಾಡಬೇಕು ಅನ್ನುವಂಥ ಕಾರ್ಯಕ್ರಮ ನಾವು ವಿಶೇಷವಾದ ಒಂದು ಪ್ರಶ್ನೆ ಎಲ್ಲ ಇಟ್ಟು ಒಂದು 108 ಕಳಶದ ಒಂದು ಪೂಜೆ ಮಾಡಿಸಿ ನಾವು ಇನ್ನು ಸಂಕ್ರಮಣ ಮಾತ್ರ ಪೂಜೆ ಮಾಡುವುದು ಅಂತ ಹೇಳಿಕೊಂಡು ಕಳೆದ 1 ವರ್ಷದಿಂದ ನಾವು ಕಳೆದ ಜನವರಿಯಿಂದ ಜನವರಿ ಇನ್ನು ಪ್ರತಿ ವರ್ಷದ ಜನವರಿ 4ನೇ ಆದಿತ್ಯವಾರದಂದು ನಾವು ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ಪ್ರತಿ ವರ್ಷ. ಅದು ಜನವರಿ 4ನೇ ಶನಿವಾರ, ಅದು ತಾರೀಕು 24, 23 ಆಗುವುದು. ಪ್ರತಿ ವರ್ಷದ ಜನವರಿ 4ನೇ ಶನಿವಾರ ದಿವಸ ಈ ದೀಪೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುವಂತ ಇದಕ್ಕೆ ನಾವು ನಮ್ಮ ಸಮಿತಿ ನಿರ್ಣಯ ಮಾಡಿದೆ. ಇದರ ಉದ್ದೇಶ ಕೋಟಿ ಚೆನ್ನಯ್ಯರ ಚರಿತ್ರೆ, ಇತಿಹಾಸಗಳು ಜನಮಾನಸದಲ್ಲಿ ಸದಾ ಜೀವಂತವಾಗಿ ಇರಬೇಕು ಅನ್ನುವ ದೃಷ್ಟಿಕೋನದಿಂದ ನಮ್ಮ ಸಮಿತಿ ರಚನೆ ಆದ ಹಿನ್ನೆಲೆ ಇದು. ನಿಮ್ಗೆ ಗೊತ್ತಿರಬಹುದು, ದಕ್ಷಿಣ ಭಾರತದಲ್ಲಿ 3 ನೆಲ ಅತ್ಯಂತ ಪವಿತ್ರವಾದ್ದು, ಶ್ರೇಷ್ಠವಾದ್ದು ಅನ್ನೋದನ್ನ ವಿದ್ವಾಂಸರು, ಅಧ್ಯಯನಕಾರರು, ಸಂಶೋಧಕರು ಈ ಬಗ್ಗೆ ಅನೇಕ ಕಡೆ ಉಲ್ಲೇಖ ಮಾಡಿದ್ದಾರೆ. ಅದನ್ನು ನಾನು ಲಾಸ್ಟ್ ಬ್ರಹ್ಮವಳ ಕಳಶ ಸಂದರ್ಭ ಹೇಳಿದ್ದೆ. ಇವನ್ ಧರ್ಮಸ್ಥಳದ ಹೆಗಡೆಯವರು ಕೂಡ, ನಾವು ಅವ್ರ ಬಳಿಗೆ ಹೋದಾಗ ಅವರು ಕೂಡ ನಮಗೆ ಪ್ರಶ್ನೆ ಮಾಡಿದ್ದರು, ಬಂಟ್ವಾಳರೆ ದಕ್ಷಿಣ ಭಾರತದಲ್ಲಿ 3 ಮಣ್ಣು ಬಹಳ ಶ್ರೇಷ್ಠವಾದ್ದು, ಯಾವುದಂತ ಗೊತ್ತಿದೆಯಾ ಅಂತ ಕೇಳಿದ್ರು. ನಾವೆಲ್ಲ ಇದ್ದೆವು, ನಮಗೆ ಅದರ ಬಗ್ಗೆ ಹೆಚ್ಚು ಅನುಭವ ಇಲ್ಲ ಅಂತ ಹೇಳಿದ್ದೆ ನಾನು.
ಮತ್ತೆ ತುಂಬಾ ರಾವ್ ಗೋಪಾಲ್ ಪೂಜಾರಿ ಅವರ ಹತ್ರ ಎಲ್ಲರೂ ಕೇಳಿದ್ರು, ಯಾರು ಕೂಡ ಹೇಳಲಿಕ್ಕೆ ಯಾರ ಹತ್ರ ಕೂಡ ಗೊತ್ತಿರಲಿಲ್ಲ, ನಿಜಕ್ಕೂ ಗೊತ್ತಿರಲಿಲ್ಲ. ಅವ್ರು ಹೇಳಿದ್ರು ಬಂಟ್ವಾಳರ, ಆಗ ನಾನೇ ಹೇಳ್ತೇನೆ ಅಂತ. ತುಂಬಾ ಜನ ಇದ್ರು, ತುಂಬಾ ಜನ ಇದ್ರು ಅಲ್ಲಿ ನಡೆದವರು, ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ಹೇಳಿದ್ರು, ದಕ್ಷಿಣ ಭಾರತದಲ್ಲಿ 3 ಪವಿತ್ರವಾದ ನೆಲ, ಅದು ಒಂದು ತಿರುಮಲೆ, ಎರಡನೇದು ಶಬರಿಮಲೆ, ಮೂರನೇದೇ ಪಡುಮಲೆ ಅಂತ. ನಾನು ಧರ್ಮಸ್ಥಳ ಅಂತ ಗ್ರಹಿಸಿದ್ದೆ, ಮೂರನೇದು ಪಡುಮಲೆ ಅಂತ ಹೇಳಿದ್ರು. ಎರಡು ಈಗಾಗಲೇ ಜಗತ್ ಪ್ರಸಿದ್ಧ ಆಗಿದೆ. ಮುಂದೊಂದು ದಿನ ಪಡುಮಲೆ ಕೂಡ ಶ್ರೇಷ್ಠವಾಗಲಿಕ್ಕೆ ಅವಶ್ಯಕತೆ ಬರ್ತದೆ ಅಂತ ಹೇಳಿದ್ರು. ತಾವಿಗಳು ಯಾರಾದರೂ ಇವತ್ತು ನಮ್ಮ ಕರಾವಳಿಯ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೋರ್ಡರ್ ಅಂದ್ರೆ ಕೇರಳ ಬೋರ್ಡರ್ಗೆ ಹೋದ್ರೆ, ಕಾಸರಗೋಡು ಇರ್ಬೋದು, ಮಂಜೇಶ್ವರ ಇರ್ಬೋದು, ಆ ಕಡೆ ಹೋದ್ರೆ ಇವತ್ತು ಕೂಡ ಅಲ್ಲಿ, ನಾನು ಅದು ಮೆನ್ಷನ್ ಮಾಡಿದ್ದೇನೆ, ಇವತ್ತು ಕೂಡ ಅಲ್ಲಿ ಹೇಳ್ತಾರೆ ತಿರುಮಲ, ಶಬರಿಮಲ, ಪಡುಮಲ ಇದು ಒಂದು ತುಲ್ಯಮಾಯ ಪ್ರದೇಶಗಳು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಕೂಡ ನಾನು ಅದನ್ನು ಅಧ್ಯಯನ ಮಾಡಿದೆ. ಯಾಕೆ ಹೇಳ್ತಾರೆ ನೋಡಿ, ತಿರುಮಲೆ ವಿಷ್ಣುವಿನ ಸಂಬಂಧಪಟ್ಟದ್ದು, ಶಬರಿಮಲೆ ಕೂಡ ವಿಷ್ಣುವಿನ ಅಂಶದ್ದೇ ಒಂದು ಪವಿತ್ರ ಕ್ಷೇತ್ರ, ಪಡುಮಲೆ ಕೂಡ ಯಾಕೆ ಅಂತ, ಇದು ಕೂಡ ವಿಷ್ಣು ಇದ್ದೇ. ಎಷ್ಟೋ ಜನ ಗೊತ್ತಿಲ್ಲ, ಮಹಾವಿಷ್ಣುವಿನ 2ನೇ ಅವತಾರ ಆಗಿರತಕ್ಕಂಥ ಕೂರ್ಮ ಅವತಾರ ಅದು ಆದದ್ದೇ ಪಡುಮಲೆಯ ಬಂಟಮಲೆ ಪರ್ವತದಲ್ಲಿ. ಇವತ್ತು ರಕ್ಷಿತಾರಣ್ಯದಲ್ಲಿದೆ ಅದು ಬಂಟಮಲೆ. ಅಲ್ಲಿ ಪ್ರತಿ ವರ್ಷ, ಅಲ್ಲಿ ಈಗ ವಿಷ್ಣು ದೇವಸ್ಥಾನ ಇದೆ, ಕೂಗೆ ಶಾಸ್ತ್ರ ದೇವ, ಅದರ ಪಡು ದಿಕ್ಕಿನಲ್ಲಿ ಇದೆ ಕರೆಕ್ಟ್. ಪ್ರತಿ ವರ್ಷ ಅಲ್ಲಿ ಜನವರಿ 14 ತಾರೀಕಿಗೆ ಮಕರ ಸಂಕ್ರಾಂತಿ ಪೂಜೆ ಆಗುತ್ತೆ, ಜಾತ್ರೆ ಆಗುತ್ತೆ. ಅದರ ಮೊದಲನೇ ದಿವಸ ಅಲ್ಲಿ ಪ್ರಾರ್ಥನೆಯಾಗಿ ತಂತ್ರವರಿಯರು ಮತ್ತು ಕೆಲವು ಜನ ಶುದ್ಧದಲ್ಲಿರ್ತಕ್ಕಂಥವ್ರು 2 ಕಿಲೋಮೀಟರ್ ದೂರದಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಕಲ್ಲಿನಲ್ಲೇ ಉದ್ಭವ ಆಗತಕ್ಕಂತಹ ತೀರ್ಥವನ್ನ ಚಿನ್ನದ ತಂಬಿಕೆಯಲ್ಲಿ ಇಟ್ಕೊಂಡು ಬಂದು ಇಲ್ಲಿ ಅಭಿಷೇಕ ಆದ ನಂತರವೇ ಅಲ್ಲಿ ಪೂಜೆ ಪ್ರಾರಂಭ ಆಗೋದು. ಅಲ್ಲಿ ಈಗಿನ ಪದ್ಧತಿ ನಮ್ ಕೂಡ ಗೊತ್ತಿರಲಿಲ್ಲ, ಆದರೆ ಇದನ್ನು ಅಧ್ಯಯನ ಮಾಡಿದಾಗ ಗೊತ್ತಾಯ್ತು. ಮತ್ತು ಇನ್ನೂ ವಿಶೇಷ ಅಂತ ಹೇಳಿದ್ರೆ, ಈಗ ನಾವು ದೇವಿ ಬೈದ್ಯಜಿ ಮಾತಾಡ್ತೀವಿ. ದೇವಿ ಬೈದ್ಯಜಿಯವರು ಒಂದು ಅಲ್ಲಿಯ ಮದಕದಲ್ಲಿರತಕ್ಕಂಥ ಒಂದು ಕೆರೆಯಲ್ಲಿ ಸತ್ಯ ರೂಪದಲ್ಲಿ ಆಗ ಅರ್ಚಕರಾಗಿರತಕ್ಕಂಥ ಪೆಜತ್ತಿನಾರರಿಗೆ ತೆತ್ಯಾಪ ಆಕಾರದ ಸಿಕ್ಕಿದಂಥ ಮೊಟ್ಟೆಯನ್ನು ಅವರು ಮನೆಗೆ ತಂದು ಅವರ ಕಲೆ ಮೇಲೆ ಇಟ್ಟು 2 ದಿವಸದಲ್ಲಿ ಅಲ್ಲಿ ಒಂದು ಹೆಣ್ಣಿನ ಸ್ವರ ಬರುತ್ತೆ ಅಂತ ಹೇಳ್ಕೊಂಡು ಆ ಸ್ವರ್ಣಕೆದೆಗೆ ತಮಗೆಲ್ಲ ಅದು ಚರಿತ್ರೆಯಲ್ಲಿದೆ. ಅಲ್ಲಿ ಬರುವ ನೀರು ಕೂಡ ಇವತ್ತು ಅದೇ ಕೂರ್ಮಾವತಾರದ ಕಲ್ಲಿನಲ್ಲಿ ಬಂದ ನೀರು ಗುಪ್ತವಾಹಿನಿಗೆ ಹರಿದು ಬರುವಂತ ಕೆರೆ ಅದು. ಸೊ ಈಗ ಅಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಆಗಿದೆ. ಇದು ನಾನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಕೋಟಿ ಚೆನ್ನೈರ್ ಅನ್ನುವಂಥದ್ದು ಒಂದು ಕಾಲ್ಪನಿಕ ವ್ಯಕ್ತಿ ಅಲ್ಲ, ಅವರು ಶಕ್ತಿಯೂ ಅಲ್ಲ, ಅದೊಂದು ಅದ್ಭುತ ಚೈತನ್ಯ ಇರತಕ್ಕಂಥ ಶಕ್ತಿ. ಅಂತ ಒಂದು ಶಕ್ತಿ ಇರತಕ್ಕಂಥ ಕೋಟಿ ಚೆನ್ನೈರ ಜನ್ಮಸ್ಥಾನ, ಮೂಲ ಸ್ಥಾನ ಕತ್ತಲಲ್ಲಿ ಇರಬಾರ್ದು, ಅದು ಬೆಳಕಿನಲ್ಲಿ ಇರಬೇಕು. ಅದರ ಚರಿತ್ರೆ ಇತಿಹಾಸಗಳು ತಿರುಚಿ ಹೋಗಬಾರದು. ಮುಂದಿನ ಪೀಳಿಗೆಗೆ ಕೋಟಿ ಚೆನ್ನೈರ ಚರಿತ್ರೆ ಒಂದು ಸ್ಫೂರ್ತಿಯಾಗಿರಬೇಕು, ಪ್ರೇರಣೆ ಆಗಿರಬೇಕು. ಮತ್ತು ನಮ್ಮ ಜಿಲ್ಲೆಯ ಆಧ್ಯಾತ್ಮಿಕ ಸಂಸ್ಕೃತಿ ಪರಂಪರೆಗಳು, ಧಾರ್ಮಿಕ ಪರಂಪರೆಗಳು ಜನಮಾನಸದಲ್ಲಿ ಸದಾ ಜೀವಂತವಾಗಿರಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಈಗ ಸಭಾ ಕಾರ್ಯಕ್ರಮ ಮುಖಾಂತರ ಇದಕ್ಕೆ ಜನರ ಹತ್ತಿರ ಹೋಗಬೇಕು ಅನ್ನೋದನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕ್ಷೇತ್ರವನ್ನ ನಾವು ಯಾವುದೇ ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ ಸೀಮಿತವಾಗಿರಿಸದೆ ಸಮಸ್ತ ಜನಾಂಗಕ್ಕೆ ಸೇರಿದಂತ ಒಂದು ಶಕ್ತಿಯಾಗಿ ಆ ಕ್ಷೇತ್ರ ಕೇಂದ್ರ ಮಾಡಬೇಕು, ಒಂದು ಆರಾಧನಾ ಕೇಂದ್ರ ಮಾಡಬೇಕು ಅನ್ನುವಂತ ನಮ್ಮ ಒಂದು ಇಚ್ಛೆಯಾವುದು, ನಮ್ಮ ಕನಸು ಕೂಡ ಹೋಗ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯ ಇದೆ. ನಾವೆಲ್ಲ ಇಲ್ಲಿಯ ಹಿಂದೂಗಳು ಏನು ಹೇಳ್ತೀವಿ, ಕಾಶಿ ಪವಿತ್ರ ಅಂತ ಹೇಳ್ತೀವಿ. ಕಾಶಿಗೆ ಹೋಗಿದ್ರೇನೆ ಒಂದು ಮೋಕ್ಷ ಅಂತ. 2000 ವರ್ಷಗಳ ಹಿಂದೆ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳು ಇಲ್ಲಿ ಆ ತುಳುನಾಡಿಗೆ ಬರದ ಹಿಂದೆ ಸಂದರ್ಭದಲ್ಲಿ ನಮ್ಮ ತುಳುನಾಡಿ ಜಿಲ್ಲೆಯಲ್ಲಿ 5 ವರ್ಗಗಳಿತ್ತು. ಪಂಚವರ್ಣದ ಮಣ್ಣಿನಲ್ಲಿ ಪಂಚವರ್ಗದ ಜನರು ಮಾತ್ರ ಇದ್ದರು. ಅದು ಕಂಡಾಲರು ಒಂದು, ಎರಡನೇದ್ದು ಬಿಲ್ಲಾಲರು,
ಮೂರನೇದು ಮುರಕಾಲರು, ನಾಲ್ಕನೇದು ಮುಂಡಾಲರು, ಐದನೇದು ಸ್ಥಾನಿಕರು. ಈ 5 ವರ್ಗ ಬಿಟ್ಟರೆ ಈ ಪಂಚವರ್ಣದ ಮಣ್ಣಿನಲ್ಲಿ ಬೇರೆ ಯಾವುದೂ ಇರಲಿಲ್ಲ. ಆ ಕಾಲಘಟ್ಟದಲ್ಲಿ ಪಡುಮಲೆ ಕಾಶಿಗೆ ಹೋದರೆ ಎಷ್ಟು ಎಷ್ಟು ಮೋಕ್ಷ ಇತ್ತು, ಹಾಗೆ ಪಡುಮಲೆಗೆ ಹೋದರೂ ಕೂಡ ಅದೇ ಕಾಶಿಗೆ ಹೋದಷ್ಟೇ ಪವಿತ್ರ ಮಣ್ಣಿದೆ ಅಂತ ಅನ್ನುವಂಥದ್ದು ಪ್ರತೀತಿ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳೋದು ಪಡುಮಲೆ. ಆಗ ನನಗೆ ಗೊತ್ತಾಯಿತು ಹೆಗ್ಡೆಯವರು ಯಾಕೆ ಹೇಳಿದ್ರು ಪಡುಮಲೆ ಅಂತ. ಕೇರಳದಲ್ಲಿ ಯಾಕೆ ಇದು ಒಂದು ತುಲ್ಯಮಾಯ ಪ್ರದೇಶಗಳಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನನಗೆ ಈಗ ಗೊತ್ತಾಯ್ತು. ಅಂದ್ರೆ ಇದೊಂದು ಪಡುಮಲೆ ಅನ್ನುವಂಥದ್ದು ಒಂದು ಅದ್ಭುತವಾದಂಥ ಆಧ್ಯಾತ್ಮಿಕ ಚೈತನ್ಯದ ನೆಲ. ಇದು ಪ್ರತಿಯೊಬ್ಬನಿಗೆ ಗೊತ್ತಾಗಬೇಕು ಅಂತಾದ್ರೆ ಪತ್ರಕರ್ತರ ಸಹಕಾರ ಕೂಡ ನಮಗೆ ಅಗತ್ಯ ಎನ್ನುವ ದೃಷ್ಟಿಯಿಂದ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಸಂಜೆ 6:30 ಗಂಟೆಗೆ. ಅದು 7:30 ಅಂತ ಇಟ್ಟಿದ್ದೇವೆ. ಅದು 7 ಅದು ಅಂದ್ರೆ ದೀಪ ಹಚ್ಚಲಿಕ್ಕೆ ಉಂಟು ನೋಡಿ, ಅಲ್ಲಿ ತುಂಬಾ ದೀಪ ಹಚ್ಚಲಿಕ್ಕೆ ಉಂಟು. ನಮ್ಮ ಇಡೀ ಕಂಪೌಂಡ್ ಜನರೇ ಹಚ್ಚೋದು. ಬಂದ ಮಕ್ಕಳು ಹೆಂಗಸರು ಎಲ್ಲರೂ ಅವರವರು ಹಚ್ಚಬೇಕು. ಅಲ್ಲಿ ಮಣ್ಣಿನ ತಿಬಲೆ ಇದೆ, ಅದಕ್ಕೆ ಎಣ್ಣೆ ಹಾಕಿ ಬತ್ತಿ ನಾವು ಹಾಕಿರ್ತೀವಿ. ಬಂದು ಪ್ರತಿಯೊಬ್ಬರು ಅವರವರ ಸಂಕಲ್ಪವನ್ನ ಮಾಡಿ ಎಲ್ಲ ಹೇಳಿದ್ದೇವೆ ನಾವು. ತುಂಬಾ ಜನ ನಾನು ಅಂಥದ್ದು ಯಾವುದೇ ಹಣ ನಮ್ಮಲ್ಲಿ ಭಕ್ತಿಯ ದೀಪ ಹಚ್ಚಿ ಸಂಕಲ್ಪದ ದೀಪ ಹಚ್ಚಿ ಅಂತ ನಾವೇ ಕೊಡ್ತೀವಿ. ಅಲ್ಲಲ್ಲ, ಅವರು ನೋಡಿ ದೀಪ ಹಚ್ಚಿ ನೋಡಿ ಹೇಳ್ತೀನಿ, ಅವ್ರು ಬಂದವರು ಅಲ್ಲಿ ಡಬ್ಬಿಗೆ ಹಣ ಹಾಕ್ತಾರೆ, ಖಂಡಿತ ಹಾಕ್ತಾರೆ, ಎಲ್ಲರೂ ಹಾಕ್ತಾರೆ. ಮತ್ತು ಅವರು ಅಲ್ಲಿ ಇದಕ್ಕೆ ಏನಾದ್ರು ರಶೀದಿ ಮಾಡ್ತಾರೆ, ಎಣ್ಣೆ ತರ್ತಾರೆ, ಅವ್ರು ತರ್ತಾರೆ. ನಾವು ಎಣ್ಣೆ ತಣ್ಣಿ ಅಂತ ಹೇಳೋದಿಲ್ಲ, ನಾವು ದೀಪ ಹಾಕಿಡ್ತೀವಿ. ನೀವು ಬಂದು ಸೇವೆ ಮಾಡಿ, ಅದು ಸಂಕಲ್ಪ ಸೇವೆ, ಅದು ಭಕ್ತಿಯ ಸೇವೆ ಮಾಡಿ ಅಂತ. ನಾವು ದುಡ್ಡಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಅದು ತುಂಬ ಬರಬೇಕು, ಅದು ಕೂಡ ಇಲ್ಲ. ನಾವು ಈಗ 6 ವರ್ಷ ಆಯ್ತು, ನಾವೇ ನಮ್ಮ ಕೈಯಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಇನ್ನೊಬ್ಬರು ಆಸೆ ಮಾಡಲೇ ಇಲ್ಲ. ಈಗ ಗೊತ್ತಿರ್ಬೋದು, ಬಂದವರಿಗೆ ಯಾರಿಗೆ ಗೊತ್ತಿರ್ಬೋದು, ನಿಮಗೆ ಪ್ರತಿದಿನ ಪೂಜೆ ಆಗ್ತಾ ಇದ್ದಲ್ಲಿ ತಿಂಗಳಿಗೆ ಇಷ್ಟು ಖರ್ಚಿದೆ, ನಾವೇ ಯಾಕೆ ಮಾಡ್ತಾ ಇದ್ದೀವಿ, ಪಬ್ಲಿಕ್ ಇಂದ ನಾವು ತಗೊಳ್ಳಿಲ್ಲ. ಇದನ್ನು ಅದಕ್ಕೋಸ್ಕರ ನೀವು ಯಾಕಂದ್ರೆ ಅದನ್ನು ಒಂದು ಸಾರ್ವಜನಿಕವಾಗಿ ಮಾಡಬೇಕು, ಪ್ರತಿಯೊಬ್ಬನ ಕೂಡ ಅದಕ್ಕೆ ಭಾಗಿಯಾಗಬೇಕು ಅನ್ನೋದು ಮಾಡ್ತಾ ಇದ್ದೆ. ಬರುವ ವರ್ಷ ನಾವು ಊರಿನವರು ಸೇರಿಸಿ ಉತ್ಸವ ಸಮಿತಿ ಅಂತ ಮಾಡ್ತೇವೆ. ನೆಕ್ಸ್ಟ್ ಇಯರ್ ಉತ್ಸವ ಸಮಿತಿ ಅಂತ ಮಾಡ್ತೀವಿ. ಅಲ್ಲಿಗೆ ಊರಿನವರೆಲ್ಲ ಅದಕ್ಕೆ ಪದಾಧಿಕಾರಿಗಳನ್ನ ಮಾಡಿ ಅವರನ್ನು ಸೇರಿಸಿಕೊಂಡು ಇದೊಂದು ಸಾರ್ವಜನಿಕ ಕಾರ್ಯಕ್ರಮ ಆಗಿ ಮಾಡುವಂತ ಒಂದು ನಮ್ಮ ಯೋಚನೆ ಹಾಕಿ ಮಾಡಿದ್ದೀವಿ. ಅದು 100% ನೆಕ್ಸ್ಟ್ ಇಯರ್ ಮಾಡ್ತೀವಿ ನಾವು. ಅದೇ ಪೂರ್ವಭಾವಿಯಾಗಿ ಇದೊಂದು ಸ್ಟಾರ್ಟಿಂಗ್, ಇದಕ್ಕೊಂದು ಹೇಳ್ತೇವೆ, ಅದು ಸ್ಟಾರ್ಟಿಂಗ್ ಮಾಡ್ತೀವಿ. ಅಲ್ಲಿ ದೇವಿ ಬೈದ್ಯ ಸಾನ್ನಿಧ್ಯ, ಬೆರ್ಮರ ಸಾನ್ನಿಧ್ಯ, ನಿಮ್ಗೆ ಅದನ್ನು ನಾನು ಹೇಳಬೇಕು ನೋಡಿ. ನಾವು ಇವತ್ತು ಪರಶುರಾಮ ಸೃಷ್ಟಿ ಅಂತ ಹೇಳ್ತೀವಿ, ಹೌದಲ್ಲ? ನಾನು 2000 ವರ್ಷಗಳ ಹಿಂದೆ ಬೆರ್ಮರ್ ಅನ್ನುವಂಥದ್ದೇ ನಮ್ಮ ತುಳುನಾಡಿನ ರಿಯಲ್ ಶಕ್ತಿ. ನಾವೆಲ್ಲ ಅದನ್ನೇ ಕೋಟಿ ಜನರು ಬೆರ್ಮೆರೆ ಅಂತ ಹೇಳಿದೆ, ಕೆಮ್ಮಲತ ಬರ್ಮ ಅಂತ ಹೇಳ್ತಾರೆ, ಬೆರ್ಮರೆ. ಅದಕ್ಕೋಸ್ಕರ ನಾನು ಆ ಬೆರ್ಮರ ಗುಡಿಯಲ್ಲಿದೆ, ಇದು ಮೂಲ. ನೀವು ಎಷ್ಟೋ ಜನ ನನ್ಗೆ ಗೊತ್ತಿಲ್ಲ, ನಾನೀಗ ಅಲ್ಲಿ ಹೋದನ್ನು ನನಗೆ ಗೊತ್ತಾಗಿರೋದು. ಬೆಳ್ತಂಗಡಿ, ಬಂಗಾಡಿ, ಇಲ್ಲಿಂದ ಮುಡಿಬಿದ್ರಿಂದ ಈ ಮುಗೇರರು ಅವರ ಅಲ್ಲಿ ಕೂಡ ಕೋಟಿ ಚೆನ್ನರಾಗಿದ್ದಾರೆ. ಅವರು ಬಂದಿಲ್ಲಿ ಮುಡಿಪಿನಾಗಿ ದುಡ್ಡು ಕದ್ದು ಹಾಕ್ತಾರೆ ಅಲ್ಲಿಗೆ ಡಬ್ಬಿಗೆ. ಅಂದ್ರೆ ಅವರದ್ದು ಕೂಡ ಮೂಲ ಇದೆ ಬೆರ್ಮೆರಂತೆ. ನೀವು ನಂಬ್ತಿರೋ ಬಿಡ್ತಿರೋ, ಬ್ರಹ್ಮಕಳಸ ದಿವಸ 4 ಕೃಷ್ಣ ಸರ್ಪ, ಹಳದಿ ಟೈಪ್ ನಾಗ, ಕಂದು ಕಲ್ಲು ಮತ್ತು ಎಲೆ ನಾಗ. ನಾನು ನೋಡಿದ್ದು ಫಸ್ಟ್ ಟೈಮ್ ಅಲ್ಲಿ. ಇದು 4 ಕೂಡ ಅಲ್ಲಿ ಬ್ರಹ್ಮಕಳಸವಾಗ ಬಂದು ನಿಂತಿದೆ. ಯಾರು ನಂಬ್ತೀರ ನೀವು? ಅದರ ವಿಡಿಯೋ ಇದೆ, ಬೇಕಾದ್ರೆ ನೀವು ಕೊಡ್ತೇನೆ ನಾನು. ಅದು ನಮ್ಗೆ ಗೊತ್ತಿಲ್ಲ ಅದರ ಶಕ್ತಿ. ಆಗ ನಮಗೆ ತಂತ್ರಿವರ್ಯರ ಅಂತ ರವೀಶ್ ತಂತ್ರಿ ಅವರು ಹೇಳಿದ್ರು, ಸುಬ್ರಹ್ಮಣ್ಯ ಮತ್ತು ಪಡುಮಲೆ ಈ ನಾಗ ಅಲ್ಲಿದ್ದು ಇಲ್ಲಿ ನಡೀತದೆ, ಇಲ್ಲಿದ್ದು ಅಲ್ಲಿ ನಡೀತದೆ ಅಂತ ಹೇಳಿದ್ರು. ನಮ್ಗೆ ಕೂಡ ಗೊತ್ತಿರಲಿಲ್ಲ. ಅಂದ್ರೆ ಅಷ್ಟೇ. ಈಗ ಪ್ರತಿ ಸಂಕ್ರಮಣಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ, ಕಣ್ಣು ಸರಿ ಇಲ್ಲದವರು, ಆರೋಗ್ಯ ಸರಿ ಇಲ್ಲದವರು, ಅವರಿಗೆ ನಾವಲ್ಲಿ ಪ್ರಸಾದ ಕೊಡೋದೇನು ಗೊತ್ತುಂಟ? ಒಂದು ತೀರ್ಥ ಮತ್ತೊಂದು ಅರಸಿನ ಹುಡಿ ಪ್ರಸಾದ ಅಷ್ಟೇ. ಪೂರಕವಾಗಿ ನನ್ನ ಪ್ರಶ್ನೆ ಇದೆ. ಈಗ ದೇವಸ್ಥಾನಗಳನ್ನು ಇನ್ನೊಂದು ಮಾಡಬಹುದು ಅಲ್ವಾ?
ಸಮಾಧಿಯನ್ನು ಮಾಡ್ಲಿಕ್ಕಾಗತ್ತಾ? ಇಲ್ಲ ಸಮಾಧಿ. ಹ, ಈಗ ತೊಡುಮಲೆಯಲ್ಲಿ ಸಮಾಧಿ ಇದೆ, ಈ ಬೈದಿದ್ದು. ಹೌದು. ಈಗ ಇಲ್ಲಿ ಗೆಜ್ಜಗಿರಿಯಲ್ಲಿ ಕೂಡ ಒಂದು ಸಮಾಧಿ ಇದೆ. ಅಲ್ಲಲ್ಲ, ಈಗ ನಾನು ಹೇಳುದು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಒಮ್ಮೆ ಸಾಯುದು, 2 ಸಲ ಸಾಯ್ಲಿಕ್ಕಿಲ್ಲ. ಇದೆಯಾ? ಇಲ್ಲ, ಅದಕ್ಕೆ ನಿಮಗೆ ತಂದಿದ್ದೇನೆ. ಸಮಗ್ರ ಕೋಟಿ ಚೆನ್ನ ಅಂತ ಬನ್ನಂಜೆ ಬಾಬು ಅಮೀನ್ ಅಂತ ಇದ್ದಾರೆ. ಅವರು ಡಾಕ್ಟರ್, ಅವ್ರು ಓದಿದ್ರಲ್ಲ, ನೋಡಿ ಅದರಲ್ಲಿ ಇದೆ ಅಲ್ಲ, ಎಲ್ಲಿ ಮಾಡಿದಂತ. ಇನ್ನು ಅಲ್ಲಲ್ಲ, ನಾವು ನೋಡಿ ಉದಾಹರಣೆ ನೀವು ಅದನ್ನ ತಪ್ಪುವುದನ್ನ ನಾನು ಆ ರೀತಿಯಲ್ಲಿ ಹೇಳಿದ್ದಲ್ಲ. ಉದಾಹರಣೆಗೆ ಜನ ಹೇಗೆ ನಂಬಬೇಕು ಅನ್ನೋದು ಎರಡೂ ಕಡೆಗಳಲ್ಲೂ ಕೂಡ ನೋಡಿ. ದೇವರು ಪ್ರತಿಯೊಬ್ಬನಿಗೂ ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈ, ಕಾಲು, ಮೆದುಳು ಕೊಟ್ಟಿದ್ದಾರೆ ಅಲ್ವಾ? ಯೋಚನೆ ಮಾಡುವುದು ಅದು. ಕೃಷ್ಣ 18 ಅಧ್ಯಾಯದ ಭಗವದ್ಗೀತೆಯನ್ನು ಹೇಳಿದ್ದಾನೆ ಅರ್ಜುನನಿಗೆ. ಎಲ್ಲ ಹೇಳಿದ ನಂತರ ಅರ್ಜುನನ ಹತ್ರ ಹೇಳ್ತಾರೆ ಕೃಷ್ಣ, ನೋಡಿ ನಾನು ಹೇಳಿದ್ದೇನೆ, ಆಯ್ಕೆ ಮಾಡುದು ನಿನ್ನ ಕೈಯಲ್ಲಿ ಅಂತ. ಆಯ್ಕೆ ನಿನ್ನ ಕೈಯಲ್ಲಿ. ಹಾಗೆ ಇದರಲ್ಲಿ ನಾವು ಏನು ಚರಿತ್ರೆ, ಇತಿಹಾಸ, ಗ್ರಂಥಗಳು ನೋಡಿ, ಇದನ್ನು ಬರೆದವರು ಕೋಟಿ ಚೆನ್ನಯ್ಯರನ್ನ ಜಗತ್ತಿಗೆ ಪರಿಚಯ ಮಾಡಿದವರು ಯಾರು ಗೊತ್ತಾ ನಿಮಗೆ? ಗೊತ್ತಿಲ್ಲ. 1882ರಲ್ಲಿ ಫ್ರೆಡ್ರಿಕ್ ಮ್ಯಾಂಗೆನೂರ್ ಅಂತ ಜರ್ಮನಿ ವಿದ್ವಾಂಸ ಇಲ್ಲಿ ತುಳುನಾಡಿಗೆ ಬಂದು ತುಳು ಕಲಿತು ಪಾರ್ಧನವನ್ನ ಅಧ್ಯಯನ ಮಾಡಿ ಅವನು ಬರೆದಂತಹ ಮೊಟ್ಟ ಮೊದಲ ಅಕ್ಷರ ಕೀಳಿಸಿದವರು ಫ್ರೆಡ್ರಿಕ್ ಮ್ಯಾಂಗೆನೂರ್ 1882. ಆ ನಂತರ 1886ರಲ್ಲಿ ಇಂಗ್ಲೆಂಡ್ನ ವಿದ್ವಾಂಸರು FM ಬರ್ನೆಲ್, ಅಗಸ್ಟ್ ಮ್ಯಾನರ್ ಅನ್ನುವಂತಹ ಇಬ್ಬರು ವಿದ್ವಾಂಸರು ಬಂದು ಫ್ರೆಡ್ರಿಕ್ ಮ್ಯಾಂಗೆನೂರ್ ಬರೆದಂಥದ್ದನ್ನೇ ಸ್ಟಡಿ ಮಾಡಿ ಅದನ್ನು ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿ ಬರೆದರು. ಇದು ನಿಮಗೆ ಬ್ಯಾಷೆಲ್ ಮಿಷನ್ಗೆ, ನಾನು ತರಲಿಲ್ಲ, ಇಲ್ಲ ನನ್ನ ಹತ್ರ ಇದೆ. ಬ್ಯಾಷೆಲ್ ಮಿಷನ್ಗೆ ಹೋದರೆ ಮಂಗಳೂರಲ್ಲಿ ಈ ಸ್ಟಡಿ ಕೋಟಿ ಚೆನ್ನಯ್ಯರ ಬಗ್ಗೆ ಇದೆ, ಗೊತ್ತಾಯ್ತಲ್ಲ. ದ ಡೆವಿಲ್ ವರ್ಷಿಪ್ ಅಂತ ಅದರ ಹೆಡ್ಲೈನ್ ಇದೆ. ದ ಡೆವಿಲ್ ವರ್ಷಿಪ್ ಅಂತ ಬರೆದರೆ ಅದರಲ್ಲಿ ಕೋಟಿ ಚೆನ್ನಯ್ಯರ ಚರಿತ್ರೆ ಇದೆ. ಅದನ್ನು ಆ ಮೂವರು ಬರೆದದ್ದನ್ನ ಕನ್ನಡಕ್ಕೆ ಇಡಿಸಿದ ಮೊಟ್ಟ ಮೊದಲ ಕನ್ನಡ ಸಾಹಿತ್ಯ ಪಂಜ ಮಂಗೇಶ್ರಾಯರ್ 1937ರಲ್ಲಿ ಕೋಟಿ ಚೆನ್ನಯ್ಯರ ಬಗ್ಗೆ ಬರೆದಿದ್ದಾರೆ. ಅದನ್ನು ನೋಡಿ, ಅದರಲ್ಲಿ ಕರೆಕ್ಟ್ ಇದೆ. ಈಗ ನಾವು ನೋಡುದು ಇತಿಹಾಸಕ್ಕೆ ಬೇಕಲ್ಲ. ಅಲ್ಲ, ನಾನು ಕೇಳುದು ಅಲ್ಲ, ನೋಡಿ ನೀವು ಬರೀಬೇಕು. ನಿಮ್ಮನ್ನು ಕರ್ತದೆ ಯಾಕೆ ನಾನು ನೀವು ಬರೀರಿ ಅಂತ ಕರೀತದ್ದು, ಖಾಲಿ ನಿಮ್ಮನ್ನು ಕರೆದಿದ್ದೇನೆ ಇಲ್ಲಿ? ಇಲ್ಲ, ನಾವು ಹೇಳಿದ್ದನ್ನು ಬರೀರಿ, ಹಾಗೆ ಜನರಿಗೆ ಅರ್ಥ ಮಾಡ್ತಾರೆ. ಜನರು ಏನು ಹುಷಾರಿದ್ದಾರೆ, ಜನರು ನೀವು ದೇವರ ಬ್ರಿಲಿಯಂಟ್. ನೀವು ನಾನು ಕೇಳಿದಿಷ್ಟೇ, ನಾನು ಹೇಳಿದ್ದನ್ನು ಬರೀರಿ, ಜನರು ಯೋಚನೆ ಮಾಡ್ತಾರೆ ಹೌದಾ ಅಲ್ವಾ ಅಂತ. ಅಲ್ಲಿ ಇವತ್ತಿಗೆ ನೀವು ಹೋದ್ರೆ ಅಲ್ಲಿ ಹಿಂದೆ ನಾವೆಲ್ಲ ನನ್ನ ನೆನಪಿದೆ, ನಮ್ಮ ಹಿಂದೆ ನನ್ನ ಅಜ್ಜೆಲ್ಲ ಸತ್ತಾಗ ಸುಟ್ಟು ಹಾಗೆ ಸ್ಮಶಾನ ಇರಲಿಲ್ಲ. ನನ್ನ ಅಜ್ಜಿ ನನ್ಗೆ ಗೊತ್ತಿದೆ. ಅಲ್ಲಿಯೇ ನಾವು ಹುಟ್ಟಿದಲ್ಲಿ ಅದು ಮಣ್ಣೆಲ್ಲ ಮಾಡಿ ತರೋಳಿ ಮರ ಅಂತ, ನಾವು ಈಗ ತುಳಸಿ ಆಗ್ತದೆ, ಆಗ ತರೋಳಿ ಮರ ಅಂತ ಇಡ್ತದೆ. ಇವತ್ತಿಗೂ ಆ ತರೋಳಿ ಮರ ಇದೆ. ನೀವು ಎಲ್ಲಿ ಜಗತ್ತಿನ ಯಾವ ಮೂಲೆಗೆ ಹೋಗಿ, ನಾನು ಅನೇಕ ಫಾರೆಸ್ಟ್ ಆಫೀಸರ್ಗಳೆಲ್ಲ ಮಾತಾಡಿದ್ದೀನಿ, ಸರೋಳಿ ಮರ ಎಷ್ಟು ತೋರ ಆಗುತ್ತೆ ಅಂತ. ಹೆಚ್ಚಂದ್ರೆ ಇಷ್ಟು, ಒಂದು 6.5-7 ಇಂಚಿನಲ್ಲಿ ತೋರ ಆಗುತ್ತೆ. ಯಾಕಂದ್ರೆ ದೊಡ್ಡ ತರೋಳಿ ಮರ ಆಗುದಿಲ್ಲ, ಅದು ಸಾಯ್ತದೆ, 100 ವರ್ಷ ಸಾಯ್ತದೆ. ಇದು ನೋಡಿ 600 ವರ್ಷ ಕಳೆಯಿತು, ಇಷ್ಟು ತೋರ ಇದೆ, ಹೆಚ್ಚು ಎತ್ತರ ಇಲ್ಲ. ಅದರ ಗೆಲ್ಲು ಕಡಿದ್ರೆ ಹಾವು ಬರ್ತದೆ. ನಾವು ಅದನ್ನು ರಿನೋವೇಷನ್ ಮಾಡುವಾಗ ನಾವು ಎಷ್ಟು ನಾಗ ಎದುರು ಬಂದು ನಿಲ್ತದೆ. ನಾವು ಪ್ರಾರ್ಥನೆ ಮಾಡಿದ್ದೇವೆ, ಇದು ರಿನೋವೇಷನ್ ಮಾಡೋದು ಮತ್ತೆ ಇದು ಹಾಳು ಮಾಡ್ಲಿಕ್ಕಲ್ಲ ಅಂತ ಹೇಳಿದ್ರೆ ನಂತರ ಹೋಗ್ತದೆ. ತೀರ್ಥಬಾವಿ ಮಾಡುವಾಗಲೂ ಹಾವು ಬಂದು ನಿಲ್ತದೆ. ಎಲ್ಲಿಯಾದ್ರೂ ಉಂಟಾ ನೀವು ಹೇಳಿ? ಅದು ಏನಿಲ್ಲದ್ರೆ ಅದಲ್ಲಿ ಆಗುತ್ತಾ? ನನ್ನ ಹತ್ರ ವಿಡಿಯೋ ಇದೆ, ನಾನು ಈಗ ತರಲಿಲ್ಲ ನಿಮಗೆ. ವಿಡಿಯೋ ತರಿಸಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಹೌದು, ಬೆಂಬರ ಅಂದ್ರೆ ಮತ್ತೆಂತದ್ದು? ಸತ್ಯದೆ. ಈಗ ಅಂತ ಬ್ರಹ್ಮದೇವರ ಸನ್ನಿಧಿಯಲ್ಲಿ ಒಂದು ಶವವನ್ನು ಸಂಸ್ಕಾರ ಮಾಡುವ ಕ್ರಮ ಇದೆ ನೋಡಿ. ಇದು ರಾಜರಾಜೇಶ್ವರಿ. ನೀವು ದೇವಿ ಬೈದಿದ್ದು ಅಂತ ಕೇಳಿದ್ರೆ ಕೇಳಿಪ್ಪ ನೋಡಿ, ಮನುಷ್ಯನ ಚರ್ಚೆಗೆ, ವಾದಕ್ಕೆ, ವಿವಾದಕ್ಕೆ ಎಲ್ಲಿ ಮಾತಾಡಬಹುದು. ನಾನು ಕೇಳಿದ್ರೆ ಈಗ ಆಗದ ಜನರು ಆ ನಂತರ ಅವರು ದೇವರು ದೇವತಕ್ಕೆ ಹೌದು, ಆ ಸಂದರ್ಭದ ಜನರಿಗೆ ಗೊತ್ತಿರಲಿಲ್ಲ. ನೋಡಿ ಒಬ್ಬ ಸಾಮಾನ್ಯ ಅಜ್ಞಾನ ಇರತಕ್ಕಂಥವರಿಗೆ ಅದನ್ನು ವಿಮರ್ಶೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಮನುಷ್ಯ ಅಂದ್ರೆ ಯಾರು? ದೇವರೇ ಮನುಷ್ಯನಾಗೋದು, ಮನುಷ್ಯನೇ ದೇವರಾಗೋದು. ಇದು ಈ ಜಗತ್ತಿನ ಸತ್ಯ. ದೇವರೇ ಮನುಷ್ಯನಾಗೋದು ಎಲ್ಲಿ ಕೂಡ ಇಲ್ಲ, ಭಾರತದಲ್ಲಿ ಮಾತ್ರ. ರಾಮ ಯಾರು? ಆಕಾಶದ ಬಂದ, ಹುಟ್ಟಿ ಮನುಷ್ಯನಾಗಿ ಬಂದವರು. ಕೃಷ್ಣ ಯಾರು? ಅದೇ ಅಲ್ವಾ?
ಬುದ್ಧ ಯಾರು, ಮಹಾವೀರ ಯಾರು, ಎಲ್ಲ ಹುಟ್ಟಿದ ಇಲ್ಲಿ ಆದವರು. ಜರಾಸಂಧ ಯಾರು, ಎವ್ರಿ ಬಡಿ ಮನುಷ್ಯನಾಗಿ ಹುಟ್ಟಿದ್ದು. ಮನುಷ್ಯನಿಗೆ ಅರ್ಥ ಆಗಬೇಕು ಅಂತಾದ್ರೆ ಮನುಷ್ಯನಾಗಿ ಹುಟ್ಟಿದ್ರೆ ಮಾತ್ರ ಅರ್ಥ ಆಗೋದು, ಕಾಲ್ಪನಿಕ ಆದ್ರೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ. ಅದು ಅವರವರಿಗೆ ಬಿಟ್ಟದ್ದು, ಯಾರು ಬೇಕಾದ್ರೆ ತಗೊಳ್ಬಹುದು, ಯಾರು ಬಿಡಬಹುದು. ಹರಿಕೃಷ್ಣ ಬಂಟ್ವಾಳರು ಪ್ರಬುದ್ಧರಲ್ವ, ಹಾಗೆ ಅದನ್ನೇ ಅದಕ್ಕೆ ಹೆಚ್ಚು ವಿಚಾರಗಳು ಬರೆಯುವಾಗ ಅದಕ್ಕೆ ಈಗ ನಾನು ಮತ್ತೆ ಹೇಳೋದು, ಈ ಸಮಾಧಿ ಇದೆಯಲ್ಲ, ಅದು ನಿಜವಾದಂಥ ಸಮಾಧಿ. ಕೋಟಿ ಚೆನ್ನಯ್ಯರ ತಾಯಿ ದೇವಿ ಸ್ವರೂಪಿಣಿ, ಅವರು ದೈವ ಅಲ್ಲ. ಈಗ ಅವರು ನಿಜ, ಅದಕ್ಕೆ ಅಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ರಿನೋವೇಷನ್ ಆದಾಗ ಅಲ್ಲಿ ಅಷ್ಟಮಂಗಳದಲ್ಲಿ ಬಂತು ದೇವಿ ಬೈದೇವಿಯ ಒಂದು ಟೆಂಪಲ್, ಎಲ್ಲಿ ಮದಕ ಅಂತ ಎಲ್ಲಿ ಸಿಕ್ಕಿದೋ ಅಲ್ಲಿ ರಾಜರಾಜೇಶ್ವರಿ ಟೆಂಪಲ್ ಮಾಡಬೇಕು ಅಂತ. ಅದಕ್ಕೆ ರಾಜರಾಜೇಶ್ವರಿ ಟೆಂಪಲ್ ಇದ್ಲೇ ಅಲ್ಲಿ ಮಾಡಿದ್ದಾರೆ. ಅದಕ್ಕೆ ನೀವು ನೋಡಿ ಪೆರುಮಾಳ್ ಬಳ್ಳಾರ್ ಹೇಳ್ತಾರೆ ಏನು, ಸಾಯನ ವೈದ್ಯ ನಿನಗೆ ಅವಳು ತಂಗಿಯಾಗಿ ಆಗಿರ್ಬೋದು, ಕಾಂತನ ವೈದ್ಯ ನಿನಗೆ ಅವಳು ಹೆಂಡತಿ ಆಗಿರ್ಬೋದು, ಆದ್ರೆ ನನ್ನ ಪಾಲಿಗೆ ಜೀವದಾನ ಮಾಡಿದಂಥವಳು ದೇವಿ ಸ್ವರೂಪದಂತೆ ರಾಜರಾಜೇಶ್ವರಿ ಅವಳು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವಳನ್ನು ನಾನು ಗಂಧದ ಕೊರ್ರಿನಲ್ಲಿ ಅವಳನ್ನ ಅಗ್ನಿ ಕರ್ಪಿಸ್ತೇನೆ ಅಂತ ಹೇಳ್ತಾನೆ ಪೆರುಮಾಳ್ ಬಳ್ಳಾಳರು. ಅಂದ್ರೆ ಇದಕ್ಕೆ ಈಗ ನಾವೆಲ್ಲ ಸತ್ರೆ ಅದಕ್ಕೆ ಅದೊಂದು ದೈವ ಆದಂತ ಒಂದು ಶಕ್ತಿ ಅದು, ಅದಕ್ಕೆ ನಾವು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವತ್ವ ಅಲ್ವಾ ಅಂತ ಅದೇ ನಾವೇ ಪ್ರತಿಯೊಬ್ಬರಾಗಿ ಈಗ ನೋಡಿ, ನಿಮ್ಮ ಇವರು ಬಸವಣ್ಣ ಹೇಳ್ತಾರೆ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊಣ್ಣ ಕಳಸವಯ್ಯ. ಯಾರು ಹೇಳಿಕ್ಕಾಗುದಿಲ್ಲ. ಆತ್ಮ ಇವನ್ ಆತ್ಮನ ಬಂಧು, ಆತ್ಮ ಇವ ವಿಪರಾತ್ಮನ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನಮ್ಗೆ ನಾವೇ ಶತ್ರು, ನಮ್ಗೆ ನಾವೇ ಬಂಧು ಅಂತ. ಆದ ಕಾರಣ ನಾಡ್ದು ನೀವು ಬರಬೇಕು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಸತ್ಯದ ಮಣ್ಣು, ಧರ್ಮದ ಮಣ್ಣು, ನ್ಯಾಯದ ಮಣ್ಣು ಪಡುಮಲೆ. ಆ ಪಡುಮಲೆ ಮುಂದಿನ ಜನಾಂಗಕ್ಕೆ ಒಂದು ಆದರ್ಶವಾದಂತಹ ಆರಾಧನಾ ಶಕ್ತಿಯಾಗಿ ಬೆಳಗಬೇಕು ಅನ್ನುವಂಥದ್ದೇ ನಮ್ಮದೊಂದು ಡ್ರೀಮ್, ಕನಸು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.